ಕಳೆದ ಎಪಿಸೋಡ್ನಲ್ಲಿ ರಾಬರ್ಟ್ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಎಂದು ನಾವು ಹೇಳಿದ್ವಿ. ಇದಕ್ಕೆ ಒಂದಿಷ್ಟು ಮಂದಿ ಅದೇ ಗೊತ್ತು, ಸಂತೋಷ್ನಲ್ಲಿ ರಿಲೀಸ್ ಆಗಲ್ಲ, ನರ್ತಕಿಯಲ್ಲೇ ಆಗೋದು, ಹಾಗೆ ಹೀಗೆ ಎಂದು ಕಾಮೆಂಟ್ ಮಾಡಿದ್ರು. ಅಧಿಕೃತವಾದ ಮಾಹಿತಿಯನ್ನು ನೀಡಿದ್ರು. ಒಂದಿಷ್ಟು ಮಂದಿಯಿಂದ ಉಡಾಫೆಯ ಮಾತುಗಳು ಬಂದಿದ್ದವು. ಅಂಥವರು ಈ ವಿಡಿಯೋವನ್ನು ನೋಡಲೇಬೇಕು. ಇದೀಗ ಸಂತೋಷ್ ಚಿತ್ರಮಂದಿರದಲ್ಲಿ ರಾಬರ್ಟ್ನ ಸ್ಟ್ಯಾಂಡ್ಗಳು ರಾರಾಜಿಸ್ತಾ ಇದೆ. ಈ ಮೂಲಕ ರಾಬರ್ಟ್ಗೆ ಸಂತೋಷ್ ಮುಖ್ಯ ಚಿತ್ರಮಂದಿರ ಎಂದು ಕನ್ಫರ್ಮ್ ಆದಂತಾಗಿದೆ. ಇದೇ ವಿಚಾರವನ್ನು ನಾವು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದು. ಇದೀಗ ಮತ್ತೊಮ್ಮೆ ಸಾರಿ ಹೇಳ್ತಿದ್ದೀವಿ. ಮಾರ್ಚ್ 11ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣುವ ರಾಬರ್ಟ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಕನ್ನಡ ಮತ್ತು ತೆಲುಗಿನಲ್ಲಿ ತೆರೆ ಕಾಣುವ ಡಿ ಬಾಸ್ ಚಿತ್ರಕ್ಕೆ ಪರಭಾಷಿಗರು ರೆಡ್ ಕಾರ್ಪೆಟ್ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಕರೋನಾದಿಂದಾಗಿ ಮುಚ್ಚಿದ್ದ ಚಿತ್ರಮಂದಿರಗಳು ಒಂದೊಂದಾಗಿ ತೆರೆದುಕೊಳ್ತಿದೆ. ಸಿಂಗಲ್ ಸ್ಕ್ರೀನ್, ಮಲ್ಟಿ ಸ್ಕ್ರೀನ್ಗಳಲ್ಲಿ ತಿಂಗಳ ಮೊದಲೇ ಪೋಸ್ಟರ್ಗಳು ರಾರಾಜಿಸ್ತಾ ಇದೆ. ಎಸ್, ನೋಡಿದ್ರಲ್ಲ, PVR ಐನಾಕ್ಸ್ ಹೀಗೆ ರಾಜಧಾನಿಯ ಎಲ್ಲ ಸೆಂಟರ್ಗಳಲ್ಲೂ ರಾಬರ್ಟ್ನ ಸ್ಟ್ಯಾಂಡ್ಗಳು, ಪೋಸ್ಟರ್ಗಳು ಅಬ್ಬರಿಸ್ತಿದೆ. ಈ ಮೂಲಕ ಮಲ್ಟಿಸ್ಕ್ರೀನ್ಗಳೇ ಕನ್ನಡ ಚಿತ್ರಕ್ಕೆ ಅಬ್ಬರದ ಪ್ರಚಾರ ನೀಡ್ತಿದೆ. ತಿಂಗಳ ಮೊದಲೇ ಈ ರೀತಿಯಾಗಿ ಕನ್ನಡ ಚಿತ್ರಕ್ಕೆ ಬೆಂಬಲ ಸೂಚಿಸ್ತಾರೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ತಾಕತ್ತು ಏನೆಂಬುದು ತಿಳಿದಂತಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಎಲ್ಲೆಡೆ ರಾರಾಜಿಸಲಿ, ಕನ್ನಡ ಪಸರಿಸಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.